ಪಾವಗಡ ತಾಲೂಕು ಯರ್ರಮ್ಮನಹಳ್ಳಿ ಗ್ರಾಮದಲ್ಲಿ ವೀರ ಮದಕರಿ ಜಾನಪದ ಕಲಾ ಸಂಘ ಹಾಗೂ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ 67ನೇ ಕನ್ನಡ ರಾಜ್ಯೋತ್ಸವ ಹಾಗೂ ಗಡಿನಾಡು ಜಾನಪದ ಕಲಾ ಉತ್ಸವ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶಾಸಕ ವೆಂಕಟರಮಣಪ್ಪನವರು, ನಮ್ಮ ಭಾಷೆ, ನೆಲ, ಜಲ, ಗಾಳಿ, ನಮ್ಮ ಸಂಸ್ಕೃತಿ, ಸಾಹಿತ್ಯ, ಸಂಗೀತ ಉಳಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದರು. ಪ್ರತಿ ತಂದೆ ತಾಯಿ ತಮ್ಮ ಮನೆಯಲ್ಲಿ ಕನ್ನಡ ಮಾತನಾಡಿ ನಿಮ್ಮ ಮಕ್ಕಳಿಗೂ ಕನ್ನಡ ಕಲಿಸಿಕೊಟ್ಟಾಗ ಮಾತ್ರ ಕನ್ನಡ ಭಾಷೆ ಉಳಿಯುತ್ತದೆ. ಭಾಷೆ ಉಳಿವಿಗಾಗಿ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದರು. ನಮ್ಮ ತಾಲೂಕು ರಾಜ್ಯದ ಗಡಿ ನಮ್ಮದು. ನಮ್ಮ ಗಡಿಯಲ್ಲಿ ನಮ್ಮ ನಾಡು ನುಡಿ ಉಳಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಕನ್ನಡ ಭಾಷೆ ಕಲಿಯಬೇಕೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೂದಿಬೆಟ್ಟ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪ ಆನಂದಪ್ಪ, ಗ್ರಾಮ ಪಂಚಾಯತ್ ಸದಸ್ಯ ರಾಮಾಂಜಿ ಪ್ರಭಾಕರ್ ರೆಡ್ಡಿ, ಕಲ್ಪನಾ ವಿರೂಪಾಕ್ಷಪ್ಪ, ಮಂಜುನಾಥ್, ರಾಮಮೂರ್ತಿ ಕುರಿಮಲ್ಲಪ್ಪ, ಓಂಕಾರ ನಾಯಕ, ಆರ್.ಎನ್. ಲಿಂಗಪ್ಪ, ನಾರಾಯಣಪ್ಪ, ಹೋಮ ನಾಗರಾಜ, ನವೀನ್ ಕಿರ್ಲಾಲಹಳ್ಳಿ, ಉಪನ್ಯಾಸಕ ಮಲ್ಲಿಕಾರ್ಜುನ, ಅನಿತಾ ಮುತ್ಯಾಲಪ್ಪ, ಗೋವಿಂದರಾಜು, ರಾಜಣ್ಣ, ಬಸವರಾಯಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ಮನೆಯಲ್ಲಿ ಕೂಡ ಕನ್ನಡವನ್ನ ಮಾತನಾಡಬೇಕಾಗಿದೆ. ನಮ್ಮ ಕನ್ನಡ ನಾಡನ್ನ, ಕನ್ನಡ ಭಾಷೆಯನ್ನ ಅಭಿವೃದ್ಧಿ ಪಡಿಸಬೇಕಾದ್ರೆ ಪ್ರತಿಯೊಬ್ಬರು ಕೂಡ ಕನ್ನಡ ಮಾತನಾಡಬೇಕು. ಅದರಲ್ಲಿ ಗಡಿಭಾಗದಲ್ಲಿರ್ತಕ್ಕಂಥ ಪಾವಗಡ ಸುತ್ತ ಆಂಧ್ರ ಪ್ರದೇಶ ಆವರಿಸಿಕೊಂಡಿರೋದ್ರಿಂದ ಇವತ್ತು 100ಕ್ಕೆ 75% ತೆಲುಗು ಮಾತನಾಡ್ತಾರೆ. ನಾನು ಸೇರಿ ಓದೋದು ಕನ್ನಡ, ಬರೆಯೋದು ಕನ್ನಡ, ಮಾತನಾಡೋದು. ಇದನ್ನ ಪ್ರತಿಯೊಬ್ಬರು ಬಿಟ್ಟು ಬಿಡಬೇಕು. ಕನ್ನಡವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಪ್ರತಿಯೊಬ್ಬರು ಕೂಡ ಕನ್ನಡವನ್ನ ಮಾತನಾಡೋದಕ್ಕೆ ಪ್ರತಿ ಮನೆಯಲ್ಲೂ ಕೂಡ ಪ್ರಾಮಾಣಿಕವಾಗಿ ಕನ್ನಡವನ್ನ ಮಾತನಾಡೋದು ಪ್ರಯತ್ನ ಮಾಡಬೇಕು ಅಂತ ಕೂಡ ನಾನು ವಿನಂತಿ ಮಾಡ್ತೀನಿ. ಅಲ್ಲಿ ಹೇಳ್ದಂಗೆ ಬ್ರಿಟಿಷರ ಆಧೀನದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ 2ನೇ ಭಾಷೆಯನ್ನ ತಂದರು. ಅವರ ಬಿಟ್ಟೋದ ಮೇಲೆ ಪ್ರಾಂತವಾರ ರಾಜ್ಯಗಳನ್ನ ಮಾಡಿದ್ರು. ತೆಲುಗು ಮಾತನಾಡೋದು ತೆಲುಗು ದೇಶ, ಕನ್ನಡ ಮಾತನಾಡೋದು ಕರ್ನಾಟಕ, ಕೇರಳ ಮಾತಾಡೋದು ತಮಿಳುನಾಡು, ತಮಿಳು ಮಾತನಾಡೋದು ಕೇರಳ ಅನ್ಸುತ್ತು. ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂದಿ ಮಾತನಾಡೋದು. ಅದರಿಂದ ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ನಾಡಿನ ಮಕ್ಕಳಾಗಿ ನಾವು ಪ್ರತಿಯೊಬ್ಬರು ಕೂಡ ಕನ್ನಡವನ್ನ ಮಾತನಾಡಬೇಕು, ಕಲಿಬೇಕು. ತೆಲುಗು ಬಂದರೂ ಕೂಡ ಅದನ್ನು ಬಿಟ್ಟು ಬಿಡಬೇಕು. ನಾವು ಕನ್ನಡದಲ್ಲಿ ಮಾತಾಡಿ ಅಭ್ಯಾಸ ಮಾಡಿದ್ರೆ ಕನ್ನಡದಲ್ಲೇ ಕೆಲವು ಭಾಗದಲ್ಲಿ ಕನ್ನಡ ಮಾತನಾಡ್ತಾರೆ ಹೆಚ್ಚಿಗೆ. ಅದು ಎಲ್ಲಿ ನಿಡಗಲ್ ಹೋಬಳಿನಲ್ಲಿ ಮಾತು, ನಾಗಲಮಡಿಕೆ ಹೋಬಳಿಯಲ್ಲಿ ಅವರ ನಾವು ಭಾಷಣ. ಪ್ರತಿಯೊಬ್ಬರು ಕೂಡ ಕನ್ನಡವನ್ನ ಮಾತನಾಡಬೇಕು. ಇವತ್ತು ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ, ನಮ್ದ ಜೀವ ಗಾಳಿ